ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯವು QSI ಗೇಜ್ ಅವರಿಂದ ಇ-ಲೀಡ್ ಅಕಾಡೆಮಿಕ್ ಡಿಜಿಟಲೈಸೇಷನ್ಗಾಗಿ ಇ-ಲರ್ನಿಂಗ್ ಎಕ್ಸಲೆನ್ಸ್ ಪ್ರಮಾಣ ಪತ್ರ ಪಡೆಯುವ ಮೂಲಕ ರಾಷ್ಟ್ರದ 12 ವಿಶ್ವವಿದ್ಯಾನಿಲಯಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ. ಆನ್ಲೈನ್ ಕಲಿಕೆಗೆ ಬೆಂಬಲ ನೀಡುವ ವಿಶ್ವವಿದ್ಯಾಲಯದ ತಾಂತ್ರಿಕ ಸಾಮರ್ಥ್ಯಗಳನ್ನು ಗುರುತಿಸುವ ನಿಟ್ಟಿನಲ್ಲಿ QS ಜಾಗತಿಕ ಶ್ರೇಯಾಂಕಗಳು ಮತ್ತು ರೇಟಿಂಗ್ ಏಜೆನ್ಸಿ ತನ್ನ ಭಾರತೀಯ ಅಂಗವಾದ QSI ಗೇಜ್ ಸಂಸ್ಥೆಯ ಶಿಕ್ಷಣ ಸಂಸ್ಥೆಗಳು ಆನ್ಲೈನ್ ಮೂಲಕ ಬೋಧನೆ ಕಲಿಕೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಲಿಕಾ ವಿಧಾನವನ್ನು ರಚಿಸಿದ್ದು, ಆನ್ಲೈನ್ ಕಲಿಕೆಗೆ ಲಭ್ಯವಿರುವ ಸೌಲಭ್ಯಗಳು ಮತ್ತು ಸೇವೆಗಳ ಮೌಲ್ಯೀಕರಿಸಿದ ದತ್ತಾಂಶ ಮತ್ತು ಗುಣಮಟ್ಟದ ಪರಿಶೀಲನೆಯ ಆಡಿಟ್ ಪ್ರಕ್ರಿಯೆಯನ್ನು ರೂಪಿಸಿದೆ. ನಿಟ್ಟೆ ವಿಶ್ವವಿದ್ಯಾನಿಲಯವು ಲಾಕ್ಡೌನ್ ಸಂದರ್ಭದಲ್ಲಿ ಇ-ಲರ್ನಿಂಗ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಮೂಲಕ ಸ್ವಯಂ ಅಧ್ಯಯನಕ್ಕಾಗಿ ಮತ್ತು ಲೈವ್ ಆನ್ಲೈನ್ ತರಗತಿಗಳಿಗಾಗಿ ಇ-ಲರ್ನಿಂಗ್ ಮಾಡ್ಯೂಲ್ಗಳನ್ನು ತಲುಪಿಸುವ ಮೂಲಕ ಕಲಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಇ-ಲರ್ನಿಂಗ್ ಎಕ್ಸಲೆನ್ಸ್ ಪ್ರಮಾಣೀಕರಣವನ್ನು ಪಡೆದಿದೆ. ಈ ಪ್ರತಿಷ್ಠಿತ ಪ್ರಮಾಣೀಕರಣವನ್ನು ಮೇ 14ರಂದು ನಡೆದ ಆನ್ಲೈನ್ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರ ಉಪಸ್ಥಿತಿಯಲ್ಲಿ ಪಡೆದುಕೊಂಡಿದೆ. QSI ಗೇಜ್ ರ್ಯಾಂಕಿಂಗ್ ಸಂಸ್ಥೆ ನಿಟ್ಟೆ ವಿಶ್ವವಿದ್ಯಾಲಯವನ್ನು ಈ ಕಲಿಕೆಯಲ್ಲಿ ದೇಶದಲ್ಲಿ ಉತ್ತಮ ಸಂಸ್ಥೆ ಎನ್ನುವ ರೀತಿಯಲ್ಲಿ ಗುರುತಿಸಿ ಇ-ಲೀಡ್ ಅನ್ನುವ ಎಕ್ಸಲೆನ್ಸಿ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ವಸನ್ನದ್ಧತೆ ಮತ್ತು ವಿದ್ಯಾರ್ಥಿಗಳನ್ನು ಇ-ಲರ್ನಿಂಗಲ್ಲಿ ತೊಡಗಿಸಿಕೊಂಡಿರುವುದನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನಿಟ್ಟೆ ವಿಶ್ವವಿದ್ಯಾಲಯಕ್ಕೆ ನೀಡಿದೆ. ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಕರಿಕ್ಯುಲಮ್ ಡೈರೆಕ್ಟರ್ ಮತ್ತು ಇತರ ಎಲ್ಲ ಪ್ರಾಧ್ಯಾಪಕರು ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಇ-ಲರ್ನಿಂಗ್ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸುತ್ತೇನೆ. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ಉಳ್ಳಾಲ.